Guys, welcome back to a new vlog. Thank you so much first of all. ನಾನು ಡೈಲಿ ಬ್ಲಾಗ್ ಪಾರ್ಟ್ ಸ್ಟಾರ್ಟ್ ಮಾಡ್ತೆ ಇನ್ನಿ 31 ಡೇಸ್ ಆಂಡ್ ಒಂದು 31 ಬ್ಲಾಗ್ ಸೊ ಮಸ್ತ್ ಖುಷಿ ಆಪುಂಡು ಆ್ಯಕ್ಚುಲಿ ಡೈಲಿ ಬ್ಲಾಗ್ ಪಾರ್ಟ್ ಸ್ಟಾರ್ಟ್ ಮಾಡಿ 31 ಡೇಸ್ ಇಡು ಎಂಕ್ ಒಂದು 11 ಸಬ್ಸ್ಕ್ರೈಬರ್ಸ್ ಹೆಚ್ಚಾಂಡ್ ಸೊ ಮಸ್ತ್ ಖುಷಿ ಆಪುಂಡು ಥ್ಯಾಂಕ್ ಯು ಸೋ ಮಚ್ ಏನೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾತಾಗಲಿ ಥ್ಯಾಂಕ್ ಯು ಸೋ ಮಚ್ ಅಂಚೆ ನಿಗ್ಲಿ ಎಡಿಟೆ ಕಂಟೆಂಟ್ ಒಟ್ಟಿ ಬರ್ಪೆ ಇತ್ತೆ ಜಸ್ಟ್ ಡೈಲಿ ಬ್ಲಾಗ್ಗೋಸ್ಕರ ರೆಸಿಪಿ ಪಾಡೋದಿಲ್ಲ ಸೊ ಎನ್ನ ಬ್ಲಾಗ್ ಇಂಟೆನ್ಷನ್ ಫ್ಯಾಮಿಲಿ ಬ್ಲಾಗ್ದ ಬಟ್ ನಮ್ಮ ಔಟ್ಸೈಡ್ ಕಂಟ್ರಿ ಪುನರ್ದತ್ತ ಫ್ಯಾಮಿಲಿ ಬ್ಲಾಗ್ ಪಾರ್ಟ್ ಆವೊಂದಿಜ್ಜಿ ಸೊ ಸ್ಟಿಲ್ ಐ ವಿಲ್ ಟ್ರೈ ಅಂಚೆನೆ ಪ್ರೀವಿಯಸ್ ಡೇಸ್ ಇರ್ದಿಂಚೆ ನಾನು ಊರ್ದ ಬ್ಲಾಗ್ಲ ಕನೆಕ್ಟ್ ಮಾತೊಂದುಲ್ಲೆ ಸೊ ತೂಕ ಏತಪ್ಪ ನಾತು ಊರ್ದ ಬ್ಲಾಗ್ಗೆ ಫೋಕಸ್ ಮಾತೊಂದುಲ್ಲೆ ಅಂಚೆನೆ ಎನ್ನೊಂಜಿ ಆಸೆ ಉಂಡು ಸೊ ಊರು ಪೋಡ್ ದುಂಬು 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋಡಂದು ಸೊ ಅವು ಹಾಕೊಂಡು ಬಂದೊಂಜಿ ಹೋಪ್ ಉಡುಲ್ಲ ದಯಪಂಡ ನಮ್ಮ ಡೈಲಿ ವೀಡಿಯೋಸ್ ಪಾಡ್ನಡ್ ಹತ್ರ ಅಟ್ಲೀಸ್ಟ್ ಒಂಜಿ ವೀಕ್ಲಿ 1 ಸಬ್ಸ್ಕ್ರೈಬ್ ಬರ್ತಂಡದ ಹಾಕೊಂಡು ಸೊ ಇಂಚೆನಿಗೆಲ್ಲ ಸಪೋರ್ಟ್ ಇಪ್ಪಾಡು ಅಂಚೆನೆ ಎನ್ನ ಬ್ಲಾಗ್ ನಿಗ್ಲಿ ಜನ್ವಿನ್ಲಿ ಇಷ್ಟ ಅಂಡ ಶೇರ್ ಮಾಡ್ಪ್ಲೆ ಇನ್ ಕೇಸ್ ನಿಗ್ಲಿ ಇಷ್ಟ ಅಂಡ ಶೇರ್ ಮಾಡ್ಪ್ಲೆ ಬೇತಾಗ್ಲಿ ಗೇರನ್ನ ಇಂಟ್ರೆಸ್ಟ್ ಇದ್ದಾಗಲಿ ಸೊ ಅಂಚೆನೆ ನನ್ನ ಬರ್ಪಿನ ವ್ಲಾಗ್ಸ್ ಮಸ್ತ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಮಲ್ಪಗ ಬಂದಿಲ್ಲ ಸೊ ತೂಕ ದಾದಾಪಣಂದು ಅಂಚನೆ ಚಾನಲ್ದ ಪೂದರ್ ಚೇಂಜ್ ಮಲ್ಪೋಡು ಪಂದ್ರು ದಯಪಣ ಕೆಲವೊಂದು ಜನಕ್ಕೆ ಅವು ಚಾನಲ್ದ ಪೂದರ್ ದಾದಂದು ಗೊತ್ತಾಪುಜಿ ಅಂಕ್ ಬಟ್ ಅವು ಟೈಪ್ ಮಲ್ಪರ ಫೋನಾಗ್ಲಿ ಅಂದಾಜೆ ಆಪುಜಿ ದಾದ ಪೂದರ್ದು ಸೊ ಯಾನ್ ಚಾನಲ್ದ ಪೂದರ್ಲ ಚೇಂಜ್ ಮಲ್ಪೋಡು ಪಂದುಲ್ಲ ಓಕೆ ಗೈಸ್ ಮೇಯ್ನ್ ಇಂಪಾರ್ಟೆಂಟ್ ಯಾನ್ ಪಂಡ ಮದತ್ ಪೋಯ ಸೊ ಇನ್ನಿತ್ತ ಬ್ಲಾಗ್ಡ್ ಯಾನ್ ಫಸ್ಟ್ ಎಂಕಲು ಡಿಸ್ಕಸ್ ಮಾಡ್ದೆ ಕಸಿನ್ಸ್ ಪೂರ ಪ್ಲ್ಯಾನ್ ಮಾಡ್ದ ನನ್ನತ್ತ ಬರ್ಪಿನ ವ್ಲಾಗ್ ದಾದ ಪಂಡೆ ಎಂಕಲು ಫಸ್ಟ್ ಇದು ಇಂಟು ಯಾಂಗ್ ಕೊರ್ಪೆ ನೆಕ್ಸ್ಟ್ ಎಂಕಲ ಎನ್ನ ಕಸಿನ್ಸ್ ತಗಲು ಸ್ಟಾರ್ಟ್ ಮಾಡ್ತಾರೆ ವೀಡಿಯೋ ಆಗಲ್ಲ ಯಾನು ಪ್ರೆಸೆಂಟ್ ಇತ್ತು ಯಾನು ಮೂಲು ವೀಡಿಯೋ ಮತ್ತೆ ಯಾನು ಅಪ್ಲೋಡ್ ಮಾಡ್ಪೆ ನೆಕ್ಸ್ಟ್ ಏನ ಕಸಿನ್ ಅಲ್ಪದಾದ ಮತ್ತು ಅಲ್ಲ ವೀಡಿಯೋ ಐಟೆ ಕೊರ್ಪಲೆಂಗೆ ಯಾನೊಂದಿಟ್ಟು ಅಟ್ಯಾಚ್ ಮಾಡ್ಪೆ ಅಂಚಿನ ಊರ್ದ ಕಸಿನ್ ತಗೋದಂದ್ರೆ ಸೊ ಒಂದು ಪೂರ ಇನ್ಕ್ಲೂಡ್ ಮಾಡ್ತೊಡಂದಿಲ್ಲ ದಯಪಂಡ ಒಂದೆಂಕದ ಫ್ಯಾಮಿಲಿ ಚಾನಲ್ ಸೊ ಅಂಚಿನ ಫ್ಯಾಮಿಲಿದ ಬ್ಲಾಗ್ಗೆ ಪಾಡೋಡು ಬಂದಿಲ್ಲ ಸೊ ಯಾ ಫಸ್ಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ಪಾಪ ಆಗ್ಲಿ ಬ್ಲಾಗ್ ಮತ್ತೊಂದು ಪಂಡಾಗ್ಲಿ ಇಂಚ ಎನ್ನ ಬ್ಲಾಗ್ ಬರೋಂದಿತ್ತು ಇಂಚ ವೀಡಿಯೋ ಅಲ್ಪಂಗೆ ಬಟ್ ಆಗಲು ಇಂಚ ಇದಂಗುಟ ಇಂಟ್ರೋ ಬರೋ ಕೊಡ್ತಿದ್ದೀರು ಸೊ ಫಸ್ಟ್ ಟೈಮ್ ಸೊ ಸಪೋರ್ಟ್ ಮಾಡ್ಲಿ ಸೊ ನೆಕ್ಸ್ಟ್ ಬ್ಲಾಗ್ ಬರ್ತೇನೆ ನಾ ಕಸಿನ್ನ collage में पाल रहे दादा लाओ but just पाते रहे दादा लाओ so yeah actually दादा पाते रहे कौन बोलते थे but నేను జన్నే వీడియో మళ్ళీ కడుపుర్లా అంతే ఆయన వీడియోస్ కొలాజ్ మీద పాಡ್ರೆ ದಾದಲಾ ಬಟ್ ಜಸ್ಟ್ ಪಾತಿರ್ಲ ದಾದಲಾ ಅಂತಂದಿತ್ತೆ ಸೊ ಹಿಂಗೆ ಗೊತ್ತಿಚ್ಚಿ ದಾದ ಪಾತಿರ್ ಅಂತಂದೆ ಸೊ ಜಸ್ಟ್ ಇಂಚಿನ ಪಿದೆ ಕೊಂಡಿದ್ದೆ ಸೊ ಐ ಥಾಟ್ ಒಂಜಿ ವೀಡಿಯೋ ಮತ್ತೆ ಕಡುಪುರ್ಬೇಕು ಅಂದೆ ಸೊ ಯಾ ಹಿಂಗೆ ಗೊತ್ತಿಜ್ಜುಂದು ಕ್ಯಾಮ್ರಾದ ಆ್ಯಂಗಲ್ ಮಾತ್ರ ಇಂಚ ದಾದ ಪತ್ತು ನಾನು ಡ್ರೆಸ್ ಒಂಜಿ ಪತ್ತದ ಮಂತಂದಿಲ್ಲ just for him just to make him happy but yeah ಮತ್ತೆ ಇಗ್ನೋರ್ ಮಾಡ್ತಾರೆ ನನಗೂ ಮಸ್ತ್ ಚಳಿ ಉಂಡಿದ್ದೆ ಸೊ ವೆದರ್ ಬಟರ್ಸ್ ಐ ಡೋಂಟ್ ನೋ ಎಂಚೈನಿತ್ತೆ ಒಂದು ಆದ ಮಂತ್ನಿ ಆ್ಯಕ್ಚುಲಿ ಗೊತ್ತಿತ್ತು ಹೆಂಗೆ ಗೊತ್ತು ಐ ನೋ ಫಾರ್ ಅ ಫ್ಯಾಕ್ಟ್ ದಟ್ ಕ್ಯಾಮ್ರಾ ನೆಂಚಿನ ಡಿಫ್ರೆಂಟ್ ಪತ್ತದ ಇನ್ ಫ್ರೆಂಡ್ ನಾವು ಮಂದ್ಕೊಡು ಬಟ್ ಅವಿಂಕೆ ಐಡಿಯಾ ತಿಕ್ಕೊಂಡಿದ್ದೆ ಎಂಚದ ಆದ ಮಂತ್ ಬಂದು ಬಟ್ ಯಾ ಬಟ್ ಮುಂಚೆ ಪದವದೆ ಸೊ ಯಾ ಹ್ಯಾಪಿ ಇನ್ ವಿಡಿಯೋ ಬೈ अबे जल्दी बोल कल सुबह पनवेल निकलना है ನವಾಯ್ತೆ ಬಿಗ್ ಬಾಸ್ ತಗೊಂಡಿಲ್ಲ ಕ್ಯಾಮರಾ ಪಿರಾ ಪಾಡ್ರಿ ನಾವು ನಿಜ್ಜಿ ನಮ್ಮನ ವಿಡಿಯೋ ತುದ್ದೆ ನಮ್ಮ ತಿಳಿತೊಂದಿಲ್ಲ ನಮ್ಮೈತೆ ಐಸ್ ಕ್ರೀಮ್ ತಿನ್ನೊಂದಿಲ್ಲ ಅಕ್ಕ ಬಾಯ್ ಮದ್ಲೆ ಗಾಯ್ಸ್ ಬೇರೆ ಬಲ್ತೋದಿಲ್ಲ ಗಾಯ್ಸ್
బిగ్ బాస్ పోయినకి విరుబోతుందిలే తెలుగైస్కని నిర్మల్ బిగ్ బాస్ మగిన్ నామైతే చెప్పును ಸೊ ಆ್ಯಕ್ಚುಲಿ ಇನ್ನಿ ಮನುಷ್ಯ ಬಕ್ಕ ಶ್ರದ್ಧಿನಾಗಲ್ಲ ಮಾತಾ ಬ್ಲಾಗ್ ಆಡೋದು ವೈಶು ತುಷಾರ್ ಬಕ್ಕ ಹಣ್ಣು ಅಕ್ಕ ನನ್ನ ಕಡ್ಗಡಾತೆ ಸೊ ಒಂದು ಬ್ಲಾಗ್ನ ಫಸ್ಟ್ ಎಡಿಟ್ ಮಾತಲ್ಲ ದಯಪಡಾಗಲಿ ಆಲ್ರೆಡಿ ಕ್ಯೂರಿಯಾಸಿಟಿ ಉಳ್ಳದು ಏಪ್ ಒಂದು ಬ್ಲಾಗ್ ಎಡಿಟ್ ಅದು ಬರ್ಪಣಂದೆ ಸೊ ಒಂದು ಬ್ಲಾಗ್ ಮಾಡಿದ್ರೆ ನೆಕ್ಸ್ಟ್ ಬ್ಲಾಗ್ ಆಗಲ್ಲ ಬ್ಲಾಗ್ ಇನ್ಕ್ಲೂಡ್ ಅದು ಬರ್ಕೊಂಡು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಗ್ಲಿ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂಚೆ ಕಮೆಂಟ್ ಅವ್ರೆ ನಿಗ್ಲಿಗೆ ಇಷ್ಟ ಆದಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ದುಡ್ಡು ತಿಕ್ಕದ ಟೇಕ್ ಕೇರ್ ಬೈ ಸಿ ಯು